ವಿದ್ಯಾಕಾಶಿ ಜೈನಕಾಶಿ ಎಂದೇ ಖ್ಯಾತಿ ಪಡೆದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ತಾಲೂಕಿಗೆ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ವಿದ್ಯಾರ್ಚನೆ ಮಾಡಲೆಂದು ಬರ್ತಾರೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಬಸ್ ನಿಲ್ದಾಣವಿಲ್ಲ. ಜಿಲ್ಲೆಯಲ್ಲಿ ಎರಡನೇ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಎಂದು ಕರೆಯಲ್ಪಡುವಂತಹ ಇಲ್ಲಿನ ಬಸ್ ನಿಲ್ದಾಣದ ಪರಿಸ್ಥಿತಿ ಶೋಚನೀಯವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಮೂಡಬಿದ್ರೆ ಶಿಕ್ಷಣ ನಗರಿಯಾಗಿದ್ದು ಇಲ್ಲಿಗೆ ದೇಶ ವಿದೇಶದ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ವಿದ್ಯಾರ್ಚನೆಗೆಂದು ಬರ್ತಾರೆ. ಆದರೆ ಇಲ್ಲಿ ಅವರಿಗೆ ಸೂಕ್ತವಾದ ಬಸ್ಸು ನಿಲ್ದಾಣದ ಕೊರತೆ ಕಾಡಿದೆ. ಮೂಡಬಿದ್ರೆಯ ಬಸ್ ಸ್ಟ್ಯಾಂಡ್ ಆಗಲೋ ಈಗಲೋ ಬೀಳುವಂತಹ ಪರಿಸ್ಥಿತಿಯಲ್ಲಿ ಇದೆ. ಇದನ್ನು ಸರಿಪಡಿಸಲು ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗ್ಲಿ ಪುರಸಭೆಯ ಅಧಿಕಾರಿಗಳಾಗ್ಲಿ ಮುಂದಾಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವಂತಹ ಈ ಬಸ್ ಸ್ಟ್ಯಾಂಡ್ನಲ್ಲಿ ಮಳೆಗಾಲದಲ್ಲಿ ಕೊಡೆ ಹಿಡಿದು ನಿಲ್ಲುವ ಪರಿಸ್ಥಿತಿಯಾದರೆ ಬೇಸಿಗೆಗಾಲದಲ್ಲಿ ಬಿಸಿಲಿನಿಂದ ಕುಳಿತುಕೊಳ್ಳಲಾಗದಂತಹ ಪರಿಸ್ಥಿತಿ. ಒಂದು ಕಡೆ ಬಸ್ ಸ್ಟ್ಯಾಂಡ್ನ ಮೇಲ್ಚಾವಣಿಗೆ ಹಾಕಲಾದ ತಗಡಿನ ಶೀಟುಗಳು ಒಡೆದು ಹೋದ್ರೆ ಅದಕ್ಕೆ ಹಾಕಲಾದ ಕಬ್ಬಿಣದ ರಾಡ್ಗಳು ತುಕ್ಕು ಹಿಡಿದಿವೆ. ಮಾತ್ರವಲ್ಲ, ಖಾಸಗಿ ವಾಹನಗಳನ್ನ ಎರ್ರಾಬಿರಿ ನಿಲ್ಲಿಸಲಾಗಿದ್ದು ಬಸ್ ಸಂಚಾರ ಮಾಡುವುದಕ್ಕೆ ಸಮಸ್ಯೆ ಉಂಟಾಗಿದೆ. 5 ವರ್ಷಕ್ಕಿಂತ ಮುಂಚೆ ಇಲ್ಲಿನ ಬಸ್ ತಂಗುದಾಣದ ಕಾಮಗಾರಿ ಪ್ರಾರಂಭ ಮಾಡುತ್ತೇವೆ ಅನ್ನುವರು ಈಗ ತಮಗೇನು ಗೊತ್ತೇ ಇಲ್ಲ ಅನ್ನುವಂತೆ ಕುಳಿತುಕೊಂಡಿದ್ದಾರೆ. ನಾವಿಲ್ಲಿ ಒಂದು 20 ವರ್ಷದಿಂದ ಈ ಬಸ್ ಸ್ಟ್ಯಾಂಡಲ್ಲಿ ವೃತ್ತಿ ಮಾಡ್ತಿದ್ದೇನೆ. 20 ವರ್ಷ ಆಯಿತು, ಇಷ್ಟರವರೆಗೆ ಈ ಬಸ್ ಸ್ಟ್ಯಾಂಡ್ನ ನವೀಕರಣ ಆಗಲೇ ಇಲ್ಲ. ಒಮ್ಮೆ ಡಾಮರ್ ಹಾಕಿ ಬಿಟ್ಟಿದ್ದಾರೆ ವಿನಃ ಬೇರೆ ಏನು ಕೆಲಸ ಆಗಲಿಲ್ಲ ಇಲ್ಲಿ. ನೋಡಿ, ನಮ್ಮದು 5 ವರ್ಷದ ಮುಂಚೆ ನಮ್ಮ ಭಾವಿ ಸಚಿವರು ಶಾಸಕರು ಇದಕ್ಕೆ 5 ಕೋಟಿ MRPL ವತಿಯಿಂದ ಇಡ್ತೇನೆ ಅಂತ ಹೇಳಿದ್ದಾರೆ. ಇದನ್ನು ಮಾಡರ್ನ್ ಟೈಪ್ ಬಸ್ ಸ್ಟ್ಯಾಂಡ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವರು ಹೇಳಿ 5 ವರ್ಷ ಆಗಿದೆ, ಇನ್ನೂ ಕೂಡ ಕೆಲಸ ಶುರುವಾಗಲಿಲ್ಲ. ಮತ್ತು ಈ ಬಸ್ ಸ್ಟ್ಯಾಂಡ್ ಬೀಳುವ ಮಟ್ಟದಲ್ಲಿಂಟು. ಇದೊಂದು ನೋಡಿ, ಇದು ಕಾಮಗಾರಿ ಕೂಡ ಯಾವ ರೀತಿ ಮಾಡಿದ್ದಾರೆ ಅಂತ ನಮಗೆ ಕೂಡ ಗೊತ್ತಿಲ್ಲ. ಇದೊಂದು ಸ್ಮಶಾನದ ಟೈಪ್ ಆಗಿದೆ. ನೋಡಬೇಕಾದ್ರೆ ನೋಡಿ ಸ್ಮಶಾನ ಟೈಪ್ ಆಗಿದೆ ಇದು ಬಸ್ ಸ್ಟ್ಯಾಂಡ್. ಇದು ಮನುಷ್ಯರು ಕೂತ್ಕೊಳ್ಳಿಕ್ಕೆ ಬಿಲ್ಕುಲ್ ಆಗೋದಿಲ್ಲ. ನೋಡಿ, ಮಳೆಗಾಲದಲ್ಲಿ ಮಳೆ ಬೀಳ್ತದೆ, ಕೊಡೆ ಇಟ್ಕೊಂಡು ನಿಲ್ಬೇಕಾಗ್ತದೆ. ಬೇಸಿಗೆಗಾಲದಲ್ಲಿ ಬಿಸಿಲು ಬೀಳ್ತದೆ. ಯಾವ ರೀತಿ ಕೂತ್ಕೊಳ್ಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ. ಮತ್ತು ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು 2ನೇ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟು ದೊಡ್ಡ ವಿಶಾಲವಾದ ಬಸ್ ಸ್ಟ್ಯಾಂಡ್ ಎಲ್ಲಿ ಇಲ್ಲ. ಆದರೂ ಇಲ್ಲಿ ಮೂಲ ಸೌಕರ್ಯ ಇಲ್ಲ, ಏನಿಲ್ಲ. ನಾವು ಒಂದು ಒತ್ತಾಯ ಮಾಡಿ ಅಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸಿದ್ದೇವೆ MRPL ವತಿಯಿಂದ. ಅದು ಕೂಡ ಶಾಸಕರ ವತಿಯಿಂದ ಮಾಡಿದ್ದಾರೆ, ಅದೊಂದು ಅಭಿನಂದನೀಯ. ಮತ್ತು ಇಲ್ಲಿ ನೋಡಿ, ಪಾರ್ಕಿಂಗ್ ಸಮಸ್ಯೆ ಉಂಟು. ಬಸ್ ಸ್ಟ್ಯಾಂಡಿಗೆ ಪ್ರೈವೇಟ್ ವೆಹಿಕಲ್ ಎಂಟ್ರಿ ಇಲ್ಲ ಎಲ್ಲಿ ಕೂಡ. ಆದರೆ ಇಲ್ಲಿ ನೋಡಿ, ಪ್ರೈವೇಟ್ ವೆಹಿಕಲ್ದೇ ಕಾರ್ಬಾರ್ ಆಗ್ತಾ ಉಂಟು. ನಮಗೆ ಬಸ್ ಇಡಲಿಕ್ಕೆ ಜಾಗ ಕೂಡ ಸಾಕಾಗೋದಿಲ್ಲ. ನಾವು ಪ್ರೈವೇಟ್ ವೆಹಿಕಲ್ನೊಟ್ಟಿಗೆ ಗಲಾಟೆ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಅದು ಯಾರು ಕೂಡ ನಮ್ಮನ್ನು ಇದು ಮಾಡಲಿಲ್ಲ. ಇದಕ್ಕೆ ಸಂಬಂಧಪಟ್ಟವರು ಯಾರು ಮುತುವರ್ಜಿ ವಹಿಸಲಿಲ್ಲ. ಯಾರು ಮುನ್ಸಿಪಾಲ್ಟಿಯವರಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾರು ಕೂಡ ಬರಲಿಲ್ಲ. ನೋಡಿ, ಈ ರೀತಿ ವಾಹನ ಅಡ್ಡದಿಡ್ಡಿ ಇಡ್ತಾರೆ. ನಮಗೆ ಭಾರಿ ಕಷ್ಟ ಆಗ್ತುಂಟು, ನಮ್ಮದು ಬಸ್ ಹೋಗಲಿಕ್ಕೆ ಭಾರಿ ಕಷ್ಟ ಆಗ್ತುಂಟು. ಇನ್ನು ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಪುರಸಭೆಯ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಿಗೆ ಸಮಸ್ಯೆಯ ಬಗ್ಗೆ ಅರಿವನ್ನ ಮೂಡಿಸುವ ಪ್ರಯತ್ನವನ್ನ ಮಾಡಿದ್ರೂ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಬಸ್ ನಿಲ್ದಾಣದಲ್ಲಿ ಕೆಲವು ಅವ್ಯವಸ್ಥೆಗಳಿಂದಾಗಿ ಪ್ರಯಾಣಿಕರು ಪರದಾಟ ನಡೆಸುವಂತಾಗಿದೆ. ಈ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಿ ಸಮಸ್ಯೆಗಳನ್ನು ಶೀಘ್ರವಾಗಿ ಸರಿಪಡಿಸಿ ಎಂದು ಇಲ್ಲಿನ ಬಸ್ ಏಜೆಂಟ್ಗಳು ಮಾಧ್ಯಮಗಳ ಮೂಲಕ ಮನವಿ ಮಾಡಿದ್ದಾರೆ. ನಮ್ಮನ್ನ ಬಸ್ ವ್ಯವಸ್ಥೆ ಸರಿಕಟ್ಟು ಮಾಡು ಬರೋ ನೀರು ತಗೊಂಡು ಜನಗಳು ಬರ್ತಾನೆ ಕುಲ್ಲದ ಬಾರಿ ಭಂಗ ಆಗ್ಬಿಡು ಮಗ ಬಸ್ ಸ್ಟ್ಯಾಂಡ್ ಕಾರು ಪಾರ್ಕಿಂಗ್ ಮತ್ತು ಸರಿ ಕಟ್ಟಿಜ್ಜಿ ಮತ್ತು ಜೋಗ್ಲಿ ಮತ್ತು ಬಾರಿ ಭಂಗ ಆಗ್ಬಿಡು ಬಕ್ಕ ಅಲ್ಪ ರಿಕ್ಷಾದಕ್ಕಲು ಸ್ಕೂಟರ್ದಕ್ಕಲು ಕಾರ್ದಕ್ಕಲು ಬರೋ ಅಡ್ಡವಂಥದ್ದು ಬಸ್ ಬಾರಿ ಭಂಗ ಆಗ್ಬಿಡು ಮಾತಾಡಿದೆ ಎಂಚದಪ್ಪ ನಿಕ್ಕಲು ಕರೆಂಟ್ ಮಲ್ತುವರು ಬಜ್ಜಿದ ಆ ವಿಷಯ ನಿಕ್ಕಲು ಜಾಗ್ರತೆ ವಹಿಸಾದ ಮುಂಚೆ ಕರೆಂಟ್ ಮಲ್ತ್ಕೊಂಡು ಮಾಡಿದೆ ನಿಕ್ಕಲು ಕಾಣೋದಿಲ್ಲ ಅವೇ ಸರಿ ಓ ಅರೆಗಾಲ ಟೈಮ್ ಮೂಲ ದುಮ್ಮಡು ಕುಲ್ಲಾರ ಬಜ್ಜಿ ಇತ್ತ ಮರಿಯಾದ ನೀರು ತೋರುಂಡು ಅಂಚೆ ಅದು ಭಾರಿ ಎಂಕಲ್ ಪರಿಸ್ಥಿತಿ ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಬರೀ ಸರಿ ಮಾಲ್ದುಕೊಂಡು ಕೇಳುವ ಎಂಕಲ್. ಈ ವಿಚಾರದಲ್ಲಿ ರಾಜಕೀಯ ಒಳಜಗಳ ಏನೇ ಇರಲಿ, ಆದರೆ ಅಭಿವೃದ್ಧಿಯ ವಿಚಾರದಲ್ಲಿ ರಾಜಿ ಮತ್ತು ಯಾರು ಕೂಡ ಮಾಡಬಾರ್ದು. ಇದರಿಂದ ಸಮಸ್ಯೆಗಳನ್ನು ಅನುಭವಿಸುವುದು ಸಾಮಾನ್ಯ ಪ್ರಯಾಣಿಕರು. ಹೀಗಾಗಿ ಶಿಥಿಲಾವಸ್ಥೆಯಲ್ಲಿರುವ ಈ ಬಸ್ ನಿಲ್ದಾಣದ ಬಗ್ಗೆ ಸಂಬಂಧಪಟ್ಟ ಪುರಸಭೆಯ ಅಧ್ಯಕ್ಷರು, ಅಧಿಕಾರಿಗಳು, ಶಾಸಕರು ಸಮಸ್ಯೆಯ ಬಗ್ಗೆ ಗಮನ ಹರಿಸಲಿ ಅನ್ನುವುದೇ ನಮ್ಮ ಆಶಯ. ರಾಘವೇಂದ್ರ ಶೆಟ್ಟಿ, ನಮ್ಮ ಕುಡ್ಲ ನ್ಯೂಸ್ 24x7 ಮೂಡಬಿದ್ರೆ.